ರಾಬರ್ಟ್ ರಿಲೀಸ್ ಡೇಟ್ ಮಾರ್ಚ್ 11 ಎಂದು ಫಿಕ್ಸ್ ಆದ ಬೆನ್ನಲ್ಲೇ ಒಂದಿಷ್ಟು ಗೊಂದಲಗಳು ಉಂಟಾದವು. ರಾಬರ್ಟ್ ದ್ವಿಭಾಷಾ ಸಿನಿಮಾ, ಕನ್ನಡ ಮತ್ತು ತೆಲುಗಿನಲ್ಲಿ ನಿರ್ಮಾಣಗೊಂಡ ಸಿನಿಮಾ. ಆದರೆ ತೆಲುಗು ರಾಬರ್ಟ್ನ ಯಾವುದೇ ಸಮಾಚಾರ ಹೊರಬರ್ತಿಲ್ಲ. ನಿರ್ದೇಶಕರಲ್ಲಿ ಕೇಳಿದ್ರೆ ಮೌನವೇ ಉತ್ತರ, ಡಿ ಬಾಸ್ನಲ್ಲಿ ಕೇಳಿದ್ರೆ ಎಲ್ಲವನ್ನು ಹೇಳ್ತೀವಿ ಅಂತಿದ್ದಾರೆ ಅಷ್ಟೇ. ಏನಿದು, ರಾಬರ್ಟ್ ನಿಜವಾಗ್ಲೂ ತೆಲುಗಿನಲ್ಲಿ ರಿಲೀಸ್ ಆಗುತ್ತಾ ಅನ್ನೋದು ಡಿ ಫ್ಯಾನ್ಸ್ಗಳ ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಆದರೆ ಇದೀಗ ತೆಲುಗು ಅವತರಣಿಕೆಯ ರಾಬರ್ಟ್ನ ಎಲ್ಲ ಗೊಂದಲಗಳಿಗೆ ತೆರೆಬಿದ್ದಿದೆ. ತೆಲುಗು ಅವತರಣಿಕೆಯ ರಾಬರ್ಟ್ ಮಾರ್ಚ್ 11ರಂದು ತೆರೆಗೆ ಅಪ್ಪಳಿಸಲಿದೆ. ಒಂದೇ ದಿನ 2 ಬಿಗ್ ಬಜೆಟ್ ಚಿತ್ರಗಳು ತೆರೆ ಕಾಣಲಿದೆ. ಆಂಧ್ರ ಪ್ರದೇಶ, ತೆಲಂಗಾಣದಾದ್ಯಂತ ತೆಲುಗು ಭಾಷೆಯಲ್ಲಿ ಡಿ ಬಾಸ್ ಅಬ್ಬರಿಸಿದ್ರೆ, ಕರುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಅಬ್ಬರಿಸಿ ಬೊಬ್ಬೆರೆಯಲಿದ್ದಾರೆ. ಹಾಗೆಂದ ಮಾತ್ರಕ್ಕೆ ರಾಬರ್ಟ್ 3 ರಾಜ್ಯಕ್ಕೆ ಮಾತ್ರ ಸೀಮಿತನ ಅಂತ ಕೇಳಿದ್ರೆ ನೋವೇ ಚಾನ್ಸೇ ಇಲ್ಲ. ದ್ವಿಭಾಷೆಯಲ್ಲಿ ದೇಶದ ಮೂಲೆ ಮೂಲೆಗೂ ರಾಬರ್ಟ್ ಲಗ್ಗೇಡಲಿದ್ದಾನೆ. ಸಾಗರ ಮರುಭೂಮಿ ದಾಟಿ ವಿದೇಶಗಳ ಪರದೆಯಲ್ಲಿ ಗರ್ಜಿಸಲಿದ್ದಾನೆ. ಇನ್ನು ತೆಲುಗು ಅವತರಣಿಕೆಯ ರಾಬರ್ಟ್ಗೆ ಡಬ್ಬಿಂಗ್ ಯಾರು ಮಾಡಲಿದ್ದಾರೆ ಎನ್ನೋ ಪ್ರಶ್ನೆ ಸಹಜ. ಈ ಹಿಂದೆ ಡಿ ಬಾಸ್ನ ಅದೆಷ್ಟೋ ಚಿತ್ರಗಳು ತೆಲುಗಿಗೆ ಡಬ್ಬಿಂಗ್ ಆಗಿತ್ತು. ಆದರೆ ಡಿ ಬಾಸ್ನ ಆಜಾನುಬಾಹುಗೆ ಯಾರೇ ವಾಯ್ಸ್ ಕೊಟ್ರೂ ಅದು ಸರಿದೂಗುವುದೇ ಇಲ್ಲ. ಹೀಗಾಗಿ ಅದೆಷ್ಟೋ ಡಿ ಬಾಸ್ ಅಭಿಮಾನಿಗಳು ಅಣ್ಣನ ಪಾತ್ರಕ್ಕೆ ಅವರೇ ಧ್ವನಿ ಕೊಡಬೇಕು ಎಂದು ಧ್ವನಿ ಎತ್ತಿದ್ದಾರೆ. ಅಭಿಮಾನಿಗಳ ಈ ಕೂಗಿಗೆ ಈ ಬಾರಿ ಡಿ ಬಾಸ್ ಜೈ ಎಂದಿದ್ದಾರೆ. ಎಸ್, ಈ ಬಾರಿ ತೆಲುಗು ರಾಬರ್ಟ್ಗೆ ಸ್ವತಃ ದರ್ಶನ್ ಅವರೇ ಡಬ್ಬಿಂಗ್ ಮಾಡಲಿದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಅವರು ಸುಲಲಿತವಾಗಿ ತೆಲುಗು ಮಾತಾಡಬಲ್ಲರು. ಈ ಹಿಂದೆ ಕುರುಕ್ಷೇತ್ರ ತೆಲುಗಿನಲ್ಲಿ ರಿಲೀಸ್ ಆದಾಗ ಪ್ರಚಾರದ ಸಂದರ್ಭದಲ್ಲಿ ತೆಲುಗಿನಲ್ಲೇ ಮಾತನಾಡಿದ್ರು. ಆದರೆ ಅಂದು ಚಿತ್ರದಲ್ಲಿ ಡಿ ಬಾಸ್ ತೆಲುಗಿನಲ್ಲಿ ಮಾತಾಡಿರಲಿಲ್ಲ. ಇಂದು ಪ್ರಚಾರದ ಜೊತೆಗೆ ಚಿತ್ರದಲ್ಲೂ ಅವರೇ ತೆಲುಗಿನಲ್ಲಿ ಮಾತನಾಡಲಿದ್ದು ಅಭಿಮಾನಿಗಳಲ್ಲಿ ನಿರೀಕ್ಷೆ ಇಮ್ಮಡಿ ಮಾಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.